ಹೆಜಮಾಡಿ ಮಾರುತಿ ರಸ್ತೆ ಸಮೀಪದಲ್ಲಿರುವ ಬಬ್ಬರ್ಯ ಕ್ಷೇತ್ರದಲ್ಲಿ ವರ್ಷಂಪ್ರತಿಯಂತೆ ಏಳೂರ ಮೊಗವೀರ ಸಮಾಜ ಬಾಂಧವರು ಆರಾಧಿಸಿಕೊಂಡು ಬಂದಿರುವ ಬಬ್ಬರ್ಯ ದೈವಕ್ಕೆ ನೈವೇದ್ಯ ಅರ್ಪಿಸಲಾಯಿತು. ಈ ಬಗ್ಗೆ ಮಾತನಾಡಿದ ಹೆಜಮಾಡಿ ಮೊಗವೀರ ಮುಂದಾಳು ಸುಧಾಕರ್ ಕರ್ಕೆರ, ನಮ್ಮ ಹಿರಿಯ ಕಾಲದಿಂದಲೂ ಮಳೆಗಾಲದ ಮೀನುಗಾರಿಕೆಗಾಗಿ ದೋಣಿಯನ್ನು ಸಮುದ್ರಕ್ಕೆ ಇಳಿಸುವ ಮೊದಲು ಸಮುದ್ರದ ಅಧಿಪತಿ ಎಂದೇ ಬಿಂಬಿತವಾಗಿರುವ ಬಬ್ಬರ್ಯ ದೈವಕ್ಕೆ ನೈವೇದ್ಯ ಸೇವೆ ನೀಡಿ ಸಮುದ್ರಕ್ಕೆ ಇಳಿಯುವುದು ಪದ್ಧತಿ. ಆ ಹಿರಿಯರು ನಡೆದು ಬಂದ ದಾರಿಯಲ್ಲಿ ಕಿರಿಯರಾದ ನಾವು ಮುಂದುವರೆದಿದ್ದು ಪ್ರತಿ ವರ್ಷವೂ ಈ ಸೇವೆ ನಡೆಯುತ್ತಿದೆ ಎಂದರು. ಸಂಪ್ರದಾಯದ ಪ್ರಕಾರ ದೋಣಿಯನ್ನು ಸಮುದ್ರಕ್ಕೆ ಇಳಿಸುವಾಗ ಬಬ್ಬರ್ಯ ದೈವಕ್ಕೆ ಅಡ್ಡೆ ಪ್ರಸಾದವನ್ನು ಇಡುವ ಕಾರ್ಯಕ್ರಮ. ಈಗ ಮಳೆಗಾಲದಲ್ಲಿ ದೋಣಿಗಳು ಇಲ್ಲದ ಕಾರಣ ಈಗ ಸಾಮೂಹಿಕವಾಗಿ ಮೊಗವೀರರು ಅಲ್ಲದೆ ಇತರ ಸಮುದಾಯದವರು ಸೇರಿಕೊಂಡು ದೇವರಿಗೆ ಅಡ್ಡೆ ಪ್ರಸಾದವನ್ನು ಇಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ಇವತ್ತು ಹೆಜಮಾಡಿ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಸೇವೆಯ ಸಂದರ್ಭ ಹೆಜಮಾಡಿ ಏಳೂರು ಮೊಗವೀರ ಸಮಾಜದ ಮುಖಂಡರು ಹಾಗೂ ಸ್ಥಳೀಯ ಇತರೆ ಸಮಾಜದ ಪ್ರಮುಖರು ಭಾಗವಹಿಸಿದರು.